ಇವರು ಭಕ್ತಿ ಭಾವದ ಸಾಮರಸ್ಯದ ಪ್ರತೀಕ. ಕಾಪು ಸಾವಿರ ಸೀಮೆಯ ದೇವಸ್ಥಾನ ಮತ್ತು ಇತರ ದೈವಸ್ಥಾನಗಳಲ್ಲಿ ಶೇಖ್ ಖಲೀಲ್ ಬಳಗ ಯಾವತ್ತೂ ನಾದಸ್ವರ ವಾದನವನ್ನು ನುಡಿಸುತ್ತೆ. ದೇವರ ಜಾತ್ರೆ ಇರಲಿ, ದೈವದ ನೇಮೋತ್ಸವ ಇರಲಿ, ಪ್ರತಿ ಬಾರಿಯೂ ಶೇಖ್ ಜಲೀಲ್ ತಂಡ ಅಲ್ಲಿ ಅತ್ಯಂತ ನಿಷ್ಠೆಯಿಂದ ಆ ಕೆಲಸವನ್ನ ಮಾಡುತ್ತೆ. ಕಾಪು ಶೇಖ್ ಜಲೀಲ್ ಸಾಹೇಬ್ 5ನೇ ಪೀಳಿಗೆ ಕಲಾವಿದ. ಸಾಹೇಬ್ ಅವರ ಮನೆತನ ನಾಗಸ್ವರ ನಡೆಸಿಕೊಂಡು ಬರ್ತಾ ಇದೆ. ರಂಜಾನ್ ಉಪವಾಸದ ನಡುವೆಯವರು ನಾಗಸ್ವರ ವಾದನ ಸೇವೆಯನ್ನು ನಿರಂತರವಾಗಿ ನಡೆಸುತ್ತಾರೆ. ವೆಂಕಟರಮಣ ದೇವಸ್ಥಾನ, ಮಾರಿಗುಡಿ ಇತಿಹಾಸ ಈ ಮನೆತನಕ್ಕಿದೆ. ಕಾಪು ಲಕ್ಷ್ಮೀ ಜನಾರ್ದನ ದೇವಸ್ಥಾನ, ಮಾರಿಗುಡಿ ದೇವಸ್ಥಾನ, 3ನೇ ಮಾರಿಗುಡಿ ದೇವಸ್ಥಾನ, ಕೊಪ್ಪಲಂಗಡಿ ವಾಸುದೇವ ದೇವಸ್ಥಾನ, ಕಲ್ಯ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ, ಧರ್ಮದೈವ ಕಲ್ಕುಡ ದೇವಸ್ಥಾನ ಸೇರಿದಂತೆ ವಿವಿಧೆಡೆಗಳಲ್ಲಿ ಇವರದ್ದೇ ಬಾಲಕ ಸೇವೆ ಕಾಣುತ್ತೆ. ಅಜ್ಜ ಇಮಾಮ್ ಸಾಹೇಬ್ ಅವರು ತೀರಿ ಹೋಗುವಾಗ ಅವರಿಗೆ 18 ವರ್ಷ. ಅಜ್ಜ ತೀರಿ ಹೋದ ಬಳಿಕ ತಂದೆಯ ಜೊತೆಗೆ ಸೇರಿಕೊಂಡು ಕಳೆದ 34 ವರ್ಷಗಳಿಂದ ಬಾಲಕ ಸೇವೆ ನಡೆಸುತ್ತಾ ಬಂದಿದ್ದಾರೆ ಈ ಶೇಖ್ ಜಲೀಲ್ ಸಾಹೇಬ್. ತಂದೆ ತೀರಿ ಹೋದ ಬಳಿಕ ಕಳೆದ 10 ವರ್ಷಗಳಿಂದ ಸಹೋದರ ಅಕ್ಬರ್ ಸಾಹೇಬ್ ಜೊತೆ ಸೇರಿಕೊಂಡು ಈ ಎಲ್ಲ ಪುಣ್ಯಕ್ಷೇತ್ರಗಳಲ್ಲಿ ಬಾಲಕ ಸೇವೆ ನಡೆಸುತ್ತಿದ್ದಾರೆ.